ध्यात्वा गणपतिं भवामहे कविं कवीना उपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिविश्वेदसादनं श्रीविघ्नेश्वराय नमः। सोमो वा एतस्य राज्यमादत्ते यो राजासन् राज्यो वासो मेनेते स्पोषायि राजा अस्तु। ಒಂದು ಕಟ್ಟಡವನ್ನು ಕಟ್ಟಬೇಕಂತ ಭೂಮಿಯನ್ನು ಆರಾಧನೆ ಮಾಡಿಕೊಂಡು ಕಟ್ಟಡವನ್ನು ಕಟ್ಟಿದರೆ ಪರಿಪೂರ್ಣವಾದಂತಹ ಶಂಕುಸ್ಥಾಪನೆ ಶಿಲಾನ್ಯಾಸವನ್ನು ಮಾಡಿಕೊಂಡು ಈ ಸ್ಥಳದಲ್ಲಿ ಒಂದು ಒಳ್ಳೆ ರೀತಿಯ ಕಟ್ಟಡವನ್ನು ಕಟ್ಟುವುದು ಅಂತ ಸಂಕಲ್ಪ ಮಾಡಿದ್ದೇವೆ. ಸಕಲ ಕಾರ್ಯಗಳಲ್ಲಿರತಕ್ಕಂತಹ ಸಮಸ್ತ ವಿಘ್ನಗಳು ಪರಿಹಾರ ಆಗಬೇಕು. ಒಳ್ಳೆ ರೀತಿಯಲ್ಲಿ ಕಟ್ಟಡ ಕಟ್ಟುವಂತಹ ಸೌಭಾಗ್ಯವನ್ನು ದೇವರು ಕರುಣಿಸಬೇಕು. ಹಾಗೆ ಯಾವ ತೊಂದರೆಗಳು ಬರದಂತೆ ಶ್ರೀರಕ್ಷೆಯನ್ನು ಅನುಗ್ರಹ ಮಾಡಿಕೊಡಬೇಕು. ಆ ಉದ್ದೇಶವಾಗಿ ಇವತ್ತಿನ ದಿವಸ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಮಾಡಿದಂತಹ ಭೂಮಿ ಪೂಜೆಯಿಂದಾಗಿ ಭೂದೇವಿಯು ಸಂತುಷ್ಟಳಾಗಿ ಈ ಸ್ಥಳದಲ್ಲಿರತಕ್ಕಂಥ ಸಮಸ್ತ ದುಷ್ಟಾರಿಷ್ಟ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ಆದಷ್ಟು ಬೇಗ ನೀವು ಯಾವ ರೀತಿಯಾಗಿ ಕಟ್ಟಡ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಅದೇ ಪ್ರಕಾರವಾಗಿ ಒಳ್ಳೆ ರೀತಿಯಲ್ಲಿ ಕಟ್ಟಡ ಕಟ್ಟುವಂತಹ ಯೋಗ ಭಾಗ್ಯವನ್ನು ಸಕಾಲಕ್ಕೆ ಬೇಕಾದಂತಹ ಸಕಲ ಸೌಭಾಗ್ಯಗಳನ್ನು ದೇವರು ಕರುಣಿಸಿ ನಿಮ್ಮ ಇಷ್ಟಾರ್ಥಗಳು ಏನಿದ್ರೂ ಒದಗಿಸಿಕೊಟ್ಟು ಈ ಸ್ಥಳದಲ್ಲಿ ಆಗುವಂತಹ ಕಟ್ಟಡ ಯಾವ ರೀತಿ ಆಗಬೇಕು ಅಂತ ಸಂಕಲ್ಪ ಮಾಡಿದ ಪ್ರಕಾರವಾಗಿ ಮೂಡಿಬರುವಂತಹ ಸೌಭಾಗ್ಯವನ್ನು ಸಕಾಲಕ್ಕೆ ಬೇಕಾದಂತಹ ಸಕಲ ಸಂಪತ್ತುಗಳನ್ನು ಕೂಡ ದೇವರು ಕರುಣಿಸಿ ಎಲ್ಲರನ್ನು ಉದ್ಧಾರ ಮಾಡಿ ರಕ್ಷಣೆ ಮಾಡಿಕೊಡಬೇಕು. ನೆನೆಸಿದಂತಹ ಸಕಲ ಕಾರ್ಯಗಳು ಕೂಡ ಒಳ್ಳೆ ರೀತಿಯಲ್ಲಿ ಕೈಗೂಡುವಂತೆ ಅನುಗ್ರಹಿಸಬೇಕು ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ಮಾಡುವಂತಹ ಭಕ್ತಿಪೂರ್ವಕ ಪ್ರಾರ್ಥನೆ. ವಾಸ್ತುಪುರುಷ ನಮಸ್ತೇಸ್ತು ಕುಶಯ್ಯ ನಿರತ ಪ್ರಭೋ ಮದ್ಗೃಹೇ ಧನಧಾನ್ಯಾದಿ ಸಮೃದ್ಧಿಂ ಕರು ಸರ್ವದಾ ಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ಕಾರ್ಯ ವಾಪಾನ್ ಜನ್ಮಾನ್ ತಗದಾನ್ ಜಾತಾನ್ ತಾನ್ ವಿಶ್ಯಂತೆ ಪ್ರದಕ್ಷಿಣ ಪದೇ ಪದೇ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ವಿವಾದೇ ಶಕ್ತಿ ಹಿರಣ್ಯಂ ಕ್ಷೇತ್ರ ದೇವತಾ ಸಂಪ್ರದೇಶೇನ ಮಾಕಿಂ ತತ್ಸದ್ ಮೂಲಂ ಸಂಪ್ರದೇಶೇನ ಮಾಕಿಂ ತತ್ಸದ್ ಶಂಕುಸ್ಥಾಪನ ಶಿಲಾನ್ಯಾಸ ಮುಹೂರ್ತಮಸ್ತು ರವಿಶೇಷೇಣ ಶ್ರೇಯಶಸೇ ಪದಾಯ ದೇವಸತ್ತ सुवर्णगं हिरण्यो स्वर्णस्य हिरण्यस्य महादेवं स्वर्णस्य हिरण्यसंजदा स्वर्ण आत्मना भवते मास्तेन सा वर्तमानो निवेशेन ब्रह्मत्यञ्चारण्ये सवितारथेन देवो यात्मनाश्नादित्यान्हाक्तिर्मूर्धादिवकुतशिव्या एम् अपागुणवेतां शृङ्गारकायन्मा शुक्राय भानवेर्दमज्ञाग्ने स्फूतं यो देव्याजमान् शाजनोषन्तरुष्पाज्माजिका शुक्रान्मः आप्याय स्वमेते विश्वस्वमुष्टिं भवावाजसङ्गते चन्द्राय नमः उद्बुद्ध्यस्वाग्ने प्रजाग्रह्यनिष्ठापूर्ते संसेता विञ्चाप्नः कृण्णकृस्सा पितरजीवान् उन्मादागं सेत्वैतमेतं बुधाय नमः बृहस्पते तेर्योरः आद्यमध्यभाकृज्ञेषु यद्दिदेच्छवसत्पब्जादस्मात् वृन्देत्तं बृहस्पतिर्माशन्नो देवीर्विष्टया आपो भवन्विते संयोर्भिस्सवन्तनः कयानश्चित्तावते सास्गा आकयाश्चिष्टयावताराः वेन्माकेतुं गुण्डन्नकेतुवेपेशो मर्यापेशे संजाताः आदित्यादि नवग्रहदेवताभ्यो नमः. ನೋಡಿ, ಇವತ್ತು ನಾವು ಈ ನಮ್ಮ ಶ್ರೀ ಮಹಾಹಿಟ್ನ ಭೂಮಿ ಪೂಜೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇದು ಒಂದು ಪುತ್ತೂರಿಗೆ ಒಂದು ಹೊಸ
ಒಂದು ಪ್ರಯೋಗ ಅಂತ ಹೇಳ್ಬೋದು. ಅಂದರೆ ನಾವು ಮಾಡುತ್ತಿರುವಂಥ ಒಂದು ಈ ಶ್ರೀಮಾ ಹೈಟ್ಸ್ 14 ಫ್ಲೋರನ್ನು ಹೊಂದಿದೆ. ಇದರಲ್ಲಿ ನೋಡಿ ನಾವು ಮಾಡಲಿಕ್ಕೆ ಇದಕ್ಕೆ ನಮಗೆ ಶಕ್ತಿ ಬೇಕು ಮತ್ತು ಜನಗಳ ಪ್ರೀತಿ ಬೇಕು, ಜನಗಳ ವಿಶ್ವಾಸ ಗಳಿಸಬೇಕು. ಇದನ್ನು ನಮ್ಮ UR ಪ್ರಾಪರ್ಟೀಸ್ ಸಂಸ್ಥೆ ಗಳಿಸಿ ಅಂತೇಳಿ ನನ್ನ ನಂಬಿಕೆ. ಇದರಲ್ಲಿ ವಿಶೇಷವಾಗಿ ಪುತ್ತೂರಲ್ಲಿ ಈಗ ನಮ್ಮ ಬೆಳೆಯುತ್ತಿರುವ ನಗರ ಪುತ್ತೂರು ನಿಮಗೆ ಗೊತ್ತಿರ್ಬೋದು, ಅತ್ಯಾಧುನಿಕ ವೇಗದಲ್ಲಿ ಬೆಳೆಯುತ್ತಿದೆ. ಅದಕ್ಕೋಸ್ಕರ ಅದಕ್ಕೆ ಸಮಾನವಾಗಿ ನಾವೊಂದು ಇಂಥ ಶ್ರೀಮಾ ಹೈಟ್ಸ್ ಅಂತ ಹೇಳುವಂಥ ಅಪಾರ್ಟ್ಮೆಂಟನ್ನು ನಾವು ಇಲ್ಲಿ ಕಟ್ಟಲಿಕ್ಕೆ ರೆಡಿಯಾಗಿದ್ದೇವೆ. ಇದರ ಕಾಂಟ್ರಾಕ್ಟರನ್ನು ಪುತ್ತೂರಿನ ಖ್ಯಾತ ನಮ್ಮ ಕನ್ಸ್ಟ್ರಕ್ಷನ್ನವರು ಅದರ EPK ನಾಯರ್ ಅಂದರೆ ಸೂರಜ್ ನಾಯರ್ ಅಂತೇಳಿ ಅವರಿಗೆ ನಾವು ಬಿಟ್ಟುಕೊಟ್ಟಿದ್ದೇವೆ. ಮತ್ತು ಆಲ್ರೆಡಿ ಇದರಲ್ಲಿ ಲಕ್ಸುರಿ ಅಪಾರ್ಟ್ಮೆಂಟನ್ನು ನಾವು ಒಳ್ಳೆಯ ಒಂದು ಮಟ್ಟದಲ್ಲಿ ನಾವು ಗ್ರಾಹಕರಿಗೆ ತಲುಪಿಸಿದ್ದೇವೆ. ಎಷ್ಟು ಮನೆ ನಿರ್ಮಾಣ ಆಗ್ತದೆ ಇದರಲ್ಲಿ 14 ಫ್ಲೋರಲ್ಲಿ ಇದರಲ್ಲಿ ಟೋಟಲ್ 52 ಮನೆ ಮತ್ತು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಅತ್ಯಾಧುನಿಕ ಇದರಲ್ಲಿ ಯಾವುದು ಎಂತ ಬೇಕು ಆ ವ್ಯವಸ್ಥೆಯಲ್ಲಿ ನಮ್ಮದು ಕ್ಲಬ್ ಹೌಸ್ ಆಗಲಿ, ಸ್ವಿಮ್ಮಿಂಗ್ ಪೂಲ್ ಆಗಲಿ ಎಲ್ಲ ವ್ಯವಸ್ಥೆಯಲ್ಲಿ ಒಂದು ವಾಸ್ತು ಪ್ರಕಾರವಾದಂಥ ಒಂದು ವಸತಿ ಸಂಸ್ಥೆಯನ್ನು ನಾವು ನಿಲ್ಲಿಸಲಿದ್ದೇವೆ. ಬೇರೆ ಕಮರ್ಷಿಯಲ್ ಏನಾದರೂ ಮಾಡೋದು? ಕಮರ್ಷಿಯಲ್ ಇಲ್ಲಿ ಮಾಡೋದಿಲ್ಲ ನಾವು. ಧನ್ಯವಾದ. ಪುತ್ತೂರಿನಲ್ಲಿ ಇವತ್ತು ಶಿಲಾನ್ಯಾಸಗೊಂಡಿರುವಂಥ ಶ್ರೀಮಾ ಹೈಟ್ಸ್ ಎಂಬ ವಸತಿ ಸಂಕೀರ್ಣ ಭಾಳ ಸಂತೋಷದ ವಿಚಾರ. ಯಾಕೆಂತೇಳಿದರೆ ಉಜ್ವಲ್ ಪ್ರಭು ಅವರು ಮತ್ತು ಅವರ ತಂಡ ಪುತ್ತೂರಿನಲ್ಲಿ ಈ ಭಾಗದಲ್ಲಿ ಸುಮಾರು 19 ಈಗಾಗಲೇ ವಸತಿ ಸಂಕೀರ್ಣಗಳು, ಲೇಔಟ್ಗಳು, ಬೇರೆ ಬೇರೆ ವಿಚಾರಗಳಿಗೆ ಭಾಳ ಹೆಚ್ಚು ಹೊತ್ತು ಕೊಟ್ಟು ಒಂದು ಪರಿಪೂರ್ಣವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಪುತ್ತೂರಿನ ಹೃದಯ ಭಾಗದಲ್ಲಿ ಪುತ್ತೂರಿನ ಬಸ್ಸು ತಂಗುದಾಣ ಮತ್ತಿತರ ಎಲ್ಲ ದೇವಸ್ಥಾನಗಳು, ಮಸೀದಿ ಇರ್ಬೋದು ಅಥವಾ ಎಲ್ಲ ಮುಖ್ಯ ರಸ್ತೆಗೆ ಹಿಡಿದು ಬೆಳೆಯುತ್ತಿರುವ ಪುತ್ತೂರಿನ ಹೃದಯ ಭಾಗದಲ್ಲಿ ಇವತ್ತು ಶ್ರೀಮಾ ಹೈಟ್ಸ್ ಪ್ರಾರಂಭಗೊಳ್ತಾ ಇರುವಂಥದ್ದು ಭಾಳ ಸುಂದರವಾದ ಜಾಗ ಮತ್ತು ಎಲ್ಲದಕ್ಕೂ ಅನುಕೂಲ ಇರುವಂಥದ್ದು. ಮತ್ತು ಈಗಾಗಲೇ ನಾವು ನೋಡಿದ ಹಾಗೆ ಶ್ರೀಮಾ ಹೈಟ್ಸ್ನಲ್ಲಿ ಎಲ್ಲ ಫೆಸಿಲಿಟೀಸ್, ಯಾಕೆಂದರೆ ಒಂದು ವಸತಿ ಸಂಕೀರ್ಣದಲ್ಲಿ ಏನೆಲ್ಲ ಅವಶ್ಯಕತೆ ಇದೆ, ಈಜುಕೊಳದಿಂದ ಹಿಡಿದು ಜಿಮ್ಮಿಂದ ಹಿಡಿದು ಎಲ್ಲದಕ್ಕೂ ಒತ್ತು ಕೊಟ್ಟು ಇವತ್ತು ಪುತ್ತೂರಿನಲ್ಲಿ ಪ್ರಪ್ರಥಮ ಒಂದು ವಸತಿ ಸಂಕೀರ್ಣ ಇದಾಗ್ತದೆ. ಯಾಕೆಂತೇಳಿದರೆ ಬಾಕಿ ಉಳಿದದ್ದು ಈಗಾಗಲೇ ಪುತ್ತೂರಿನ ಮಟ್ಟದಲ್ಲಿ ದೊಡ್ಡದಾಗಿದ್ದರೂ ಸಹ ಇದು ಒಂದು ರೀತಿಯಲ್ಲಿ ವಿನೂತನವಾಗಿ ಮಂಗಳೂರಿನಲ್ಲಿ ಈಗಾಗಲೇ ಪ್ರಾರಂಭಗೊಳ್ಳುತ್ತಾ ಇರುವಂಥ ರೀತಿಯಲ್ಲಿ ಇವತ್ತು ಪುತ್ತೂರಲ್ಲಿ ಇಂಥ ಒಂದು ವಸತಿ ಸಂಕೀರ್ಣ ಪ್ರಾರಂಭಗೊಳ್ಳುವಂಥ ವಿಚಾರ ಭಾಳ ಸಂತೋಷದ ವಿಚಾರ. ನಾನು ತಿಳ್ಕೊಂಡಾಗೆ ಸುಮಾರು 44 ವಸತಿಗಳು, ಎಲ್ರಿಗೂ ಇದು ಕೈಗೆ ಎಟಕುವ ದರದಲ್ಲಿ ಕಡಿಮೆ ಇದೆ. ಆದರೆ ಎಲ್ಲರೂ ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಪರ್ಚೇಸ್ ಮಾಡೋದೇ ಒಂದು ಪ್ರಿಸ್ಟೇಜ್ ಆಗ್ತದೆ. ಯಾಕಂತೇಳಿದರೆ ಅಂಥ ಒಂದು ಗುಣಮಟ್ಟದ ಅತ್ಯಂತ ಸುಂದರವಾದ ವಿನ್ಯಾಸವುಳ್ಳಂಥ ಒಂದು ವಸತಿ ಸಂಕೀರ್ಣ ಇದು ಆಗಲಿಕ್ಕಿದೆ. ಆ ದೃಷ್ಟಿಯಲ್ಲಿ ಇದು ಖಂಡಿತವಾಗಿ ಯಶಸ್ವಿ ಆಗ್ತದೆ ಅಂತ ಹೇಳುವ ಭರವಸೆ ನಮಗಿದೆ. ಮತ್ತು ಉಜ್ವಲ್ ಪ್ರಭು ಅವರು ಈಗಾಗಲೇ ಕೈ ಹಾಕಿದ್ದು ಯಾವುದು ಭಾಳ ಯಶಸ್ವಿಯತ್ತ ಮುನ್ನುಗ್ಗುತ್ತಾ ಇದೆ. ಆ ದೃಷ್ಟಿಯಲ್ಲಿ ಭಾಳ ಪ್ರಾಮುಖ್ಯವಾದ ಈ ಶ್ರೀಮಾ ಹೈಟ್ಸ್ ಇದು ಸಹ ಯಶಸ್ವಿ ಆಗ್ತದೆ ಅಂತ ಹೇಳುವ ಭರವಸೆಯೊಂದಿಗೆ ಈ ಸಂಕೀರ್ಣದಲ್ಲಿ ಯಾರೇ ಬುಕ್ಕಿಂಗ್ಸ್ ಮಾಡುವುದಿದ್ದರೂ ಸಹ ನಾನು ಸಹ ಒಂದು ಯೋಚನೆಯಲ್ಲಿದ್ದೇನೆ. ಯಾಕೆಂದರೆ ಇಂಥ ಪ್ರಮುಖವಾದ ಕೇಂದ್ರದಲ್ಲಿ ಒಂದು ವಸತಿ ಇದ್ದರೆ ನಮಗೆಲ್ಲ ಒಳ್ಳೆಯದು ಅಂತ ಹೇಳುವ ದೃಷ್ಟಿಯಲ್ಲಿ ಎಲ್ಲರೂ ಇದರಲ್ಲಿ ಖಂಡಿತವಾಗಿ, ಎಲ್ರಿಗೂ ಇದು ಆಗೋದಿಲ್ಲ, ಆದರೂ ಸಹ ಯಾರಿಗೆ ಸಾಧ್ಯ ಉಂಟು ಅವರು ಖಂಡಿತವಾಗಿ ಇದರಲ್ಲಿ ಅದು ಬುಕ್ಕಿಂಗ್ಸ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಆದಷ್ಟು ಬೇಗದಲ್ಲಿ ಅತ್ಯಂತ ಉಜ್ವಲ್ ಪ್ರಭು ಅವರ ಈಗಾಗಲೇ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಸಹ ಅತ್ಯಂತ ಒಂದು ಪರಿಪೂರ್ಣತೆ ಇದೆ. ಆ ದೃಷ್ಟಿಯಲ್ಲಿ ಇದು ಸಹ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು. ಭಾಳ ಸುಂದರ ಲೊಕೇಶನ್, ಪುತ್ತೂರು ಆಸ್ಪಾಸಿನಲ್ಲೂ ಸಾಧ್ಯ. ಆಲ್ ದ ಬೆಸ್ಟ್. ಇವತ್ತು ಪುತ್ತೂರಿನ ಜನತೆಗೆ ಒಂದು ಸಂತಸದ ಸಂಭ್ರಮದ ದಿನ. ಉಜ್ವಲ್ ಪ್ರಭು ಅವರು UR ಪ್ರಾಪರ್ಟೀಸ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಆ ಮುಖಾಂತರ ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ತಮ್ಮದೇ ಆದಂಥ ಒಂದು ಛಾಪನ್ನು ಕೊಟ್ಟಿದ್ದಾರೆ. ಅಂಥ ಉಜ್ವಲ್ ಪ್ರಭು ಅವರು ಪುತ್ತೂರಿನ ಜನತೆಗೆ ಇವತ್ತು 14 ಫ್ಲೋರಿನ 42 ಮನೆಗಳಿರುವಂಥ ಒಂದು ಉತ್ತಮ ಫ್ಲ್ಯಾಟನ್ನು ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ನಮ್ಮ GL ಮಾಲ್ನ ಹತ್ತಿರ ಆರಂಭ ಮಾಡುವಂಥ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಪುತ್ತೂರಿನ ಜನತೆಗೆ ಇನ್ನು ಹೊಸತನದ ಆ ಒಂದು ಹೊಸ ಮೆರಗಿನ ಹೊಸ ಶೈಲಿಯ ಇವತ್ತು ಮನೆಗಳನ್ನು ಈ ಒಂದು ಶ್ರೀಮಾ ಹೈಟ್ಸ್ ಮುಖಾಂತರ ಕೊಡುವವರಿದ್ದಾರೆ. ಈ ಒಂದು ಶ್ರೀಮಾ ಹೈಟ್ಸ್ ಅತಿ ಶೀಘ್ರವಾಗಿ ಲೋಕಾರ್ಪಣೆಗೊಳ್ಳಿ ಪುತ್ತೂರಿನ ಜನತೆ ಈ ಒಂದು ಶ್ರೀಮಾ ಹೈಟ್ಸಲ್ಲಿ ತಮ್ಮ
ಮನೆಯನ್ನು ಈಗಾಗಲೇ ಯಾರ್ಯಾರು ರಿಸರ್ವೇಷನ್ ಮಾಡಿದಾರೋ ಅವರು ಮಾಡದೇ ಇದ್ದವರು ಮಾಡಿಕೊಂಡು ಆ ಒಂದು ಸೀಮಾ ಹೈಟ್ಸಲ್ಲಿ ವಾಸ ಮಾಡುವಂಥ ಕೆಲಸ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಅವರ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮ ಯಶಸ್ವಿಯಾಗಿ ಬೆಳೆಯಲಿ, ಮಹಾಲಿಂಗೇಶ್ವರನ ಅನುಗ್ರಹ ಅವರಿಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾಯಿದ್ದೇನೆ. ನಮ್ಮ ಆತ್ಮೀಯರು UR ಪ್ರಾಪರ್ಟೀಸ್ನ ಮಾಲಕ ಉಜ್ವಲ್ ಪ್ರಭು ಅವರು ಒಂದು ಪುತ್ತೂರಿನ ಜನತೆಗೆ ಒಂದು ಕಡಿಮೆ ದರದಲ್ಲಿ ಒಂದು ವಾಸ್ತು ಪ್ರಕಾರ ಮನೆ ನಿರ್ಮಿಸಿಕೊಳ್ಳುವಂಥ ಯೋಜನೆ, ಎಲ್ಲರಿಗೂ ಇದನ್ನು ಸದುಪಡಿಸಿಕೊಂಡು ಉತ್ತಮ ಜೀವನ ನಿರ್ವಹಿಸುವಂಥ ಯೋಗ ಭಾಗ್ಯ ನಮ್ಮ ಪುತ್ತೂರಿನ ಜನ ಸಿಕ್ಕಿದೆ, ಎಲ್ಲ ಉಪಯೋಗಿಸ್ಕೊಳ್ಳಿ ಅಂತೇಳಿ ನನ್ನೊಂದು ವಿನಂತಿ. ಓಕೆ, ಒಂದು ಬದ್ಧತೆ, ಒಂದು ಧೈರ್ಯ, ಒಂದು ಸಾಹಸ ಇದ್ದರೆ ಏನಾಗ್ತದೆ ಅಂತ ಹೇಳಿದರೆ ಯಶಸ್ಸು ಬರ್ತದೆ. ಆ ಯಶಸ್ಸು ಹೇಗೆ ಸಿಗ್ತದೆ ಅಂತ ಹೇಳುವಂತಹದ್ದಕ್ಕೆ ಒಂದು ಉದಾಹರಣೆಯಾಗಿರತಕ್ಕಂಥವರು ಸನ್ಮಿತ್ರರಾದಂತಹ ಉಜ್ವಲ್ ಪ್ರಭು ಅವರು. ಯಾಕೆಂದರೆ ಅವರನ್ನು ಬಹಳ ಆರಂಭದ ದಿನಗಳಿಂದ ನೋಡ್ತಾ ಬಂದವ ನಾನು. ತಾನು ಮಾಡುವ ಕೆಲಸದಲ್ಲಿ ಪರಿಪೂರ್ಣತೆ ಇರಬೇಕು ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ಪ್ರತಿಯೊಂದು ಕಾರ್ಯವನ್ನು ಕೂಡ ಅವರು ಕೈಗೆತ್ತಿಕೊಳ್ತಾರೆ. ಇವತ್ತು ಈ ಶೀಮಾ ಹೈಟ್ಸ್ ಕೂಡ ಅದಕ್ಕೆ ಒಂದು ಅರ್ಥಪೂರ್ಣವಾದಂತಹ ಉದಾಹರಣೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಹೇಳಿದರೆ ಅವರ ಈ ಪ್ರಾಜೆಕ್ಟಿನಲ್ಲಿ ನಾನು ಕಂಡುಕೊಂಡಂತಹ ಪ್ರಮುಖವಾದ ಅಂಶ ಅಂತ ಹೇಳಿದರೆ ಪರಿಪೂರ್ಣತೆ. ಒಂದೇ ಸಂಕೀರ್ಣದಲ್ಲಿ ನಮಗೆ ಬೇಕಾದಂತಹ ಎಲ್ಲ ಸೌಲಭ್ಯವನ್ನು ಕೂಡ, ಈಗ ಸ್ವಿಮ್ಮಿಂಗ್ ಪೂಲ್ ಇದೆ, ಪಾರ್ಟಿ ಹಾಲ್ ಇದೆ, ಎದುರಿನಿಂದ ಬಿಸ್ನೆಸ್ ಕಾಂಪ್ಲೆಕ್ಸ್ ಬರ್ತದೆ, ಸಮೀಪದಲ್ಲಿ ಇನ್ನು ಹೋಟೆಲ್ ಮಾಡುವಂಥ ಆ ಒಂದು ಉದ್ದೇಶವನ್ನು ಕೂಡ ಇಟ್ಟುಕೊಂಡಿರ್ತಾರೆ. ಹೀಗೆ ಒಂದೇ ಆ ಪರಿಸರದಲ್ಲಿ ಎಲ್ಲ ಸೌಲಭ್ಯಗಳು ಕೂಡ ನಮಗೆ ಸಿಗುವಂತಹ ಒಂದು ವ್ಯವಸ್ಥೆಯಿಂದ ಮಾಡಿದ್ದಾರೆ. ಅವರಿಗೆ ಅವರ ಈ ಪ್ರಯತ್ನದಲ್ಲಿ ಉಜ್ವಲವಾದಂತಹ ಯಶಸ್ಸು ಉಜ್ವಲ ಪ್ರಭು ಅವರಿಗೆ ಸಿಗಲಿ ಅಂತ ಹೇಳುವಂಥ ಒಂದು ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಪುತ್ತೂರಿನ ಇತಿಹಾಸದಲ್ಲಿ ಇವತ್ತು ಒಂದು ವಿಶಿಷ್ಟವಾದ ದಿನ. ಯಾಕಂತ ಹೇಳಿದರೆ ನಮ್ಮ UR ಪ್ರಾಪರ್ಟೀಸ್ನ ಪ್ರವರ್ತಕರಾದ ಯುವ ಉದ್ಯಮಿ ಉಜ್ವಲ್ ಅವರ ಒಂದು ಕನಸಿನ ಈ ಒಂದು ಯೋಜನೆಯ ಭೂಮಿ ಪೂಜೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಸಂದರ್ಭದಲ್ಲಿ ಅವರ ಒಂದು ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಮತ್ತು ಇತರ ಸಾಮಾಜಿಕ ಸೇವೆಯಲ್ಲಿ ಅವರ ಒಂದು ಸೇವೆಯನ್ನು ನೆನಪಿಸಿಕೊಳ್ಳುವಂತಹ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಇಚ್ಛಿಸ್ತಾ ಇದ್ದೇನೆ. ಯುವ ಉದ್ಯಮಿ ಉಜ್ವಲ್ ಅವರ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಪುತ್ತೂರಿಗೆ ಒಂದು ಹೊಸ ಟಚ್ಚನ್ನು ಕೊಟ್ಟ, ಇಷ್ಟರವರೆಗಿನ ಎಲ್ಲ ಒಂದು ಉದ್ಯಮ ಕ್ಷೇತ್ರದಲ್ಲಿ ಸಾಧಾರಣವಾಗಿ ನಡೆದುಕೊಂಡು ಬರ್ತಾ ಇದ್ದಂತಹ ಒಂದು ಉದ್ಯಮಕ್ಕೆ ಒಂದು ವೇಗವನ್ನು ಕೊಟ್ಟು ಈ ಪುತ್ತೂರನ್ನು ಒಂದು ಮಂಗಳೂರು, ಬೆಂಗಳೂರಿಗೆ ಅಥವಾ ಮೈಸೂರಿನಂತಹ ಒಂದು ಪಟ್ಟಣಗಳಿಗೆ ಹೋಲಿಸುವಂತಹ ಒಂದು ಅತ್ಯುತ್ತಮವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡ ಲೇಔಟ್ಗಳನ್ನು ನಿರ್ಮಿಸಿ ಕ್ಲಪ್ತ ಸಮಯದಲ್ಲಿ ಗ್ರಾಹಕರಿಗೆ ತಲುಪಿಸುವಂತಹ ಅತ್ಯುತ್ತಮವಾದಂಥ ಯೋಜನೆಯನ್ನು ಪುತ್ತೂರಿಗೆ ಪರಿಚಯಿಸಿ, ಅವರಂತೆ ಇತರರು ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ರೀತಿಯಲ್ಲಿ ಪ್ರೋತ್ಸಾಹಗಳನ್ನು ಕೊಡ್ತಾ, ಅದೇ ರೀತಿ ಇವತ್ತು ಅವರು ಲೇಔಟ್ ಉದ್ಯಮದಿಂದ ಮಂಗಳೂರಿನಲ್ಲಿ ಈಗಾಗಲೇ ಫ್ಲ್ಯಾಟನ್ನು ಆರಂಭ ಮಾಡಿದ್ದಾರೆ. ಅದೇ ರೀತಿ ಪುತ್ತೂರಲ್ಲಿ ಕೂಡ 16 ಅಂತಸ್ತಿನ ಪ್ರಪ್ರಥಮ ಬಾರಿಗೆ, ಎಷ್ಟು ಅಂತಸ್ತಿನ ಫ್ಲ್ಯಾಟ್ ಬಹುಶಃ ಇದು ಪ್ರಥಮ ಬಾರಿಗೆ ಇಲ್ಲಿ ಲಾಂಚ್ ಆಗ್ತಾ ಇದೆ. ಈ ಲಾಂಚ್ ಆಗುವಂತಹ ಫ್ಲ್ಯಾಟ್ ಅವರ ಶ್ರೀಮಾ ಹೈಟ್ಸ್ ಎಂಬ ಇದು ಅವರ UR ಪ್ರಾಪರ್ಟೀಸ್ನಿಂದಲೇ ಲಾಂಚ್ ಆಗ್ತಾ ಇರೋದು ನಮ್ಮ ಪುತ್ತೂರಿಗೆ ಮತ್ತು ಎಲ್ಲರಿಗೂ ಹೆಮ್ಮೆಯ ವಿಷಯ. ಅದೇ ರೀತಿ ಈ ಯುವ ಉದ್ಯಮಿ ಇನ್ನಷ್ಟು ಬೆಳೀಲಿ. ಅದೇ ರೀತಿ ಇನ್ನೂ ಕೂಡ ಬಡವರ ಮತ್ತು ಯಾರಿಗೆ ನಿವೇಶನ ರೈತರು, ಮನೆ ರೈತರಿದ್ದಾರೆ, ಅವರ ಕನಸುಗಳನ್ನು ನೆರವೇರಿಸುವಂತಹ ಭಾಗ್ಯ, ಅದೇ ರೀತಿ ಆರೋಗ್ಯ ಭಾಗ್ಯವನ್ನು ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದನೆಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.